ಸುರತ್ಕಲ್ನ ಹೊಸಬೆಟ್ಟು ಗುಡ್ಡೆಕೊಪ್ಪಲ ಪರಿಸರದಲ್ಲಿ ಇಂದು ಮಳೆ ನೀರು ಸರಾಗವಾಗಿ ಹರಿದು ಹೋಗಲಾರದೆ ಹಲವಾರು ಮನೆಗಳು ಜಲಾವೃತಗೊಂಡಿದ್ದವು. ಕೆಲವು ಮನೆಗಳಿಗೆ ನೀರು ನುಗ್ಗಿದ ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆಯಿಂದಲೇ ಮಳೆ ಆರಂಭವಾಗಿದ್ದು ರಾತ್ರಿ ವೇಳೆ ಮನೆಗಳಿಗೆ ನೀರು ನುಗ್ಗಲಾರಂಭಿಸಿತ್ತು. ಇದರಿಂದ ಕೆಲವು ಮನೆಗಳವರು ರಾತ್ರಿ ಇಡೀ ಜಾಗರಣೆ ಇದ್ದು ಮನೆಯೊಳಗಿನಿಂದ ನೀರನ್ನು ಹೊರಹಾಕುವುದರಲ್ಲೇ ಸಮಯ ಕಳೆದರು. ಬೆಳಗಿನ 10 ಗಂಟೆ ಬಳಿಕ ಜೆಸಿಬಿ ಧರಿಸಿ ತೋಡಿನಲ್ಲಿ ನೀರಿನ ಸರಾಗ ಹರಿಯುವಿಕೆಗೆ ಸುವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮನೆ ಕಟ್ಟಿಸುವಾಗ ನೀರಿನ ಹರಿವಿಗೆ ವ್ಯವಸ್ಥೆ ಮಾಡಿದ್ರಿಂದ ಸಮಸ್ಯೆಯಾಗಿದೆ ಅಂತ ಈ ಸಂದರ್ಭ ತಿಳುವಳಿಕೆ ಮೂಡಿಸಲಾಯಿತು. पूरा नहीं जोर बस बरून देंडु एक कंप्लेंट कोरला रात तिंचिला बरून तिज्जेरे एर्ला इडी चरंडी पूरा तुम्मुंडु चरंडी मोरी केरी पूरा तुम्मुंडु एर्ला बरो तिज्जेरे क्लेगे इते कांटे कावलेस्ने कोंसी बत्ते डीसी नाकले ನಮ್ಮ ಕಾರ್ಪೊರೇಟರ್ ಗೆ ಪೂರ ಕಾಲ್ ಮಾಡಿ ಸಾಕಾಂಡಿ ಇಲ್ಲ ಒಲೆ ಪೂರ ಎಂಕ್ಲು ರಾತ್ರಿ ಗೆತ್ತುದಿದ್ದು ನೀರಿಗೆ ಪುನಃ ನೆಲಸಂಕ್ಲು ಸಡನ್ನಾಗಿ ಮಳೆ ಬಂದ ಕಾರಣ ಗುಡ್ಡೆಕೊಪ್ಪಲ ಹೊಸಪೇಟೆ ಪರಿಸರದಲ್ಲಿ ತುಂಬ ಮಳೆ ತುಂಬಿದೆ, ನೀರು ತುಂಬಿದೆ ಎಲ್ಲ. ಹಾಗೆ ಈಗ ಜೆಸಿಬಿ ಅಂದರೆ ಮಳೆ ಕಾರಣ ಅಂದರೆ ಬೇಗ ಬಂದ ಕಾರಣ ಜೆಸಿಬಿ ಸಹ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಈಗ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಮತ್ತು ತುಂಬ ಮಳೆಯಿಂದಾಗಿ ನಮ್ಮ ಅಧಿಕಾರಿಗಳು ಸಹ ಅಥವಾ ಜೆಸಿಬಿ ಎಲ್ಲ ಪ್ರಾಪರ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಬೆಳಗ್ಗೆಯಿಂದ ತುಂಬ ಕಷ್ಟ ಆಯ್ತಂತೆ. ಆಮೇಲೆ ನಮ್ಮ ಬನಶೆಟ್ಟಿ MLA ಅವರಿಗೆ ಕಾಲ್ ಮಾಡಿ ಅವರಿಗೆ ನಾನು ಫೋನ್ ಇದು ಜೆಸಿಬಿ ಅವರು ವ್ಯವಸ್ಥೆ ಮಾಡಿ ಜೆಸಿಬಿದು. ಹಾಗೆ ಈಗ ಸ್ವಲ್ಪ ಆಗ್ತಾ ಉಂಟು, ಕೆಲಸ ಎಲ್ಲ ಆಗ್ತಾ ಉಂಟು. ಎಲ್ಲ ಹೊಸಬೆಟ್ಟು ಸಹ ತುಂಬ ನೀರು ತುಂಬಿ ಎಲ್ಲ ಇದಾಗಿದೆ. ತುಂಬ ಕಷ್ಟಪಡ್ತಾ ಇದ್ದಾರೆ ಜನಗಳೆಲ್ಲ. ಮನೆ ಒಳಗೆಲ್ಲ ನೀರು ತುಂಬಿದೆ. ಈಗ ಸದ್ಯದಲ್ಲಿ ಈಗ ಮಾಡ್ತಾ ಇದ್ದೇವೆ, ಎಲ್ಲ ಸರಿ ಆಗ್ಬೋದು ಈಗ.